ನನ್ನ ಹೆಸರು ಸೌಮ್ಯಶ್ರೀ ಮಾರ್ನಾಡ್. ನಾನೀಗ ಸಿದ್ಧ ಆಗಿರುವಂಥದ್ದು ಯಕ್ಷಗಾನ ವೇಷಕ್ಕೆ. ಅದು ಕೃಷ್ಣನ ತಂಗಿ, ಅರ್ಜುನನ ಮಡದಿ, ದ್ರೌಪದಿಯ ವೇಷ. ಇವತ್ತು ಕಲಾಕ್ಷೇತ್ರದಲ್ಲಿ ನಮ್ಮ ಶೋ ಇದೆ 7 ಗಂಟೆಗೆ. ಅದಕ್ಕೆ ಸಿದ್ಧ ಆಗಿರೋದು. ಕೋವಿಡ್ ನಂತರ ಸುಮಾರು ವರ್ಷಗಳ ಕಾಲ ದೊಡ್ಡ ಗ್ಯಾಪ್ ಆದಮೇಲೆ ಮತ್ತೆ ಬಣ್ಣ ಹಚ್ಚಿದ್ದೇನೆ, ಗೆಜ್ಜೆ ಕಟ್ಟಿದ್ದೇನೆ. ನನಗೆ ಕುಣಿಯೋದು ತುಂಬ ಇಷ್ಟ. ಜೊತೆಗೆ ನಾಟಕದಲ್ಲೂ ತೊಡಗಿಸಿಕೊಂಡಿದ್ದೇನೆ. ಸಮಷ್ಟಿ ಅನ್ನುವಂತಹ ಬೆಂಗಳೂರಿನ ತುಂಬ ಹಳೆಯ ಶಿಸ್ತಿನ ನಾಟಕ ತಂಡ 22 ವರ್ಷದಿಂದ ಏನಿದೆ, ಅದರ ನಾಟಕದ ತಂಡದ ಕಲಾವಿದೆಯಾಗಿ ಕೂಡ 10-12 ವರ್ಷದಿಂದ ಮಾಡ್ತಾಯಿದ್ದೀನಿ. ಜೊತೆಗೆ ಯಕ್ಷಗಾನ ನನಗೆ ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ಕುಣಿಯೋದಿದೆ, ಮಾತನಾಡುವುದು ಕೂಡ ಇದೆ. ಯಕ್ಷಗಾನ ನನಗೆ ಆರಂಭ ಆಗಿದ್ದು ಆಳ್ವಾಸ್ ಕಾಲೇಜಿನಲ್ಲಿ ನಾನು PUC ಓದ್ತಾ ಇದ್ದಾಗ. ಅದಾದ ನಂತರ ಬೆಂಗಳೂರಿಗೆ ಬಂದು ಕೂಡ ಸಾಕಷ್ಟು ತಂಡಗಳಲ್ಲಿ ಕಲ್ತಿದ್ದೇನೆ. ಅದರಲ್ಲೂ ಪ್ರಮುಖವಾಗಿ ಬೇಗಾರ್ ಶಿವಕುಮಾರ್ ಇರ್ಬೋದು, ಹಾಗೆ ಪ್ರಸನ್ನ ಕುಮಾರ್ ಹೆಗಡೆ ಅವರಿರ್ಬೋದು, ಸುಮಾರಷ್ಟು ಗುರುಗಳಿಂದ ಕಲ್ತಿದ್ದೇನೆ. ಜೊತೆಗೆ ವೇಷಗಳನ್ನು ಹಾಕ್ತಾ ಇರೋದಕ್ಕೆ ನನಗೆ ತುಂಬ ಆಸಕ್ತಿ. ಇದೆರಡೂ ಬಿಟ್ಟರೆ ನಾನು ವೃತ್ತಿ ಮಾಡ್ತಾ ಇರೋದು TV ಪತ್ರಕರ್ತೆಯಾಗಿ. ಸುದ್ದಿ TV ಇರ್ಬೋದು, ಜೊತೆಗೆ ETV ಇರ್ಬೋದು. ಈಗ ಸದ್ಯಕ್ಕೆ ಜೀ ಕನ್ನಡದಲ್ಲಿ ವರದಿಗಾರ್ತಿಯಾಗಿ ಇಡೀ ಬೆಂಗಳೂರು ಸುತ್ತಿ ಕೆಲಸ ಮಾಡ್ತಾ ಇರ್ತೇನೆ. ಕೆಲಸದ ಟೆನ್ಷನ್ನಿಂದ ಫ್ರೀ ಆಗಬೇಕಾದ್ರೆ ಕಲೆಯ ಕಡೆಗೆ ಬರ್ತೇನೆ. ಕಲೆ ನನಗೆ ಬಹಳ ಇಷ್ಟ. ಅದಕ್ಕಾಗಿ ಸಮಯದ ಅಭಾವ ತುಂಬ ಇದ್ದರೂ ಕೂಡ ಸಿಕ್ಕ ಸಮಯದಲ್ಲಿ ಅತ್ಯಂತ ಶಿಸ್ತಿಂದ ಕಲಿಯೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ಯಕ್ಷಗಾನ ಕನ್ನಡದ ಇಂದಿಗೂ ಕೂಡ ಕನ್ನಡವನ್ನು ಉಳಿಸುವಲ್ಲಿ ಮಹತ್ತರ ಪಾತ್ರ ಯಕ್ಷಗಾನದ್ದು. ಯಾಕಂದರೆ ಯಕ್ಷಗಾನದಲ್ಲಿ ಮಾತನಾಡಬೇಕಾದ್ರೆ ನಾವು ಒಂದು ಇಂಗ್ಲೀಷ್ ಪದ ಬರಬಾರ್ದು. ಕನ್ನಡವೂ ಕೂಡ ಅದು ಅತ್ಯಂತ ಶುದ್ಧವಾದ ಕನ್ನಡ, ಗ್ರಾಂಥಿಕ ಕನ್ನಡವೇ ಇರಬೇಕಾಗ್ತದೆ. ನಾವದು ಯಾವುದೇ ಬೇರೆ ಊರಿನ ಸ್ಲ್ಯಾಂಗ್ ಹಾಕೋ ಹಾಗಿಲ್ಲ. ಹಾಗಾಗಿ ಅದರ ಯಕ್ಷಗಾನದ ಟಚ್ಚಲ್ಲೇ ಇದ್ದು ನಿರಂತರವಾಗಿ ಮಾಡ್ತಾ ಇದ್ದರೆ ಒಂದು ಒಳ್ಳೆಯ ಸಂಪ್ರದಾಯ ಕೂಡ ಬರಬಹುದು, ಸಂಸ್ಕೃತಿ ಕೂಡ ನಮ್ಮಲ್ಲಿ ತೊಡಗಿಸ್ಕೊಳ್ಬೋದು. ಹಾಗಾಗಿ ಬೆಂಗಳೂರಲ್ಲಿ ಇರುವವರು ಫಾಸ್ಟ್ ಜೀವನದಲ್ಲಿ ನಾವು ಮತ್ತೆ ನಮ್ಮ ಸಂಸ್ಕೃತಿಯನ್ನು ಮೆಲುಕು ಹಾಕಬೇಕಾದ್ರೆ ಯಕ್ಷಗಾನವನ್ನು ಕಲಿಯೋದು ಬಹಳಷ್ಟು ಒಳ್ಳೆಯದು. ಎಲ್ಲರಿಗೂ, ಎಲ್ಲ ಮಕ್ಕಳಲ್ಲೂ ಅದು ಸ್ಟ್ಯಾಮಿನಾವನ್ನು ಹೆಚ್ಚು ಮಾಡುತ್ತೆ, ಪುರಾಣ ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ಕುಣಿಯೋ ಆಸಕ್ತಿ ಇದ್ದವರಿಗೆ ಎಷ್ಟು ಬೇಕಾದರೂ ಮನ ತಣಿಯುವಷ್ಟು ಕುಣಿಯುವಂಥ ಅವಕಾಶ ಎಲ್ಲದರಲ್ಲೂ. ವೇಷಭೂಷಣ ಇರ್ಬೋದು, ಮಾತಿರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲವನ್ನು ಒಳಗೊಂಡಂಥದ್ದು ಯಕ್ಷಗಾನ. ಹಾಗಾಗಿ ನನಗೆ ಯಕ್ಷಗಾನ ಇಷ್ಟ. ಇವತ್ತು ನನ್ನ ಶೋ ಇದೆ, ಅದಕ್ಕೆ ಸಿದ್ಧ ಆಗಿದ್ದೀನಿ. ಇನ್ನೇನಿದ್ರು ಪಾತ್ರಧಾರಿಯಾಗಿ ನಾವು ಹೆಚ್ಚು ಮಾತನಾಡಬಾರ್ದು, ಪಾತ್ರದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ಸೊ ನನ್ನನ್ನು ಮಾತನಾಡ್ತಾ ಇರುವಂತಹ ಈ ಚಾನಲ್ನ ಪೊಳಲಿ ಅವರು ಏನಿದ್ದಾರೆ, ಅವರು ಕೂಡ ಸಹೋದ್ಯೋಗಿಯಾಗಿ ಸಾಕಷ್ಟು ಕಾಲ ನಾವು ಪತ್ರಕರ್ತರಾಗಿ ಜೊತೆಗೆ ಕೆಲಸ ಮಾಡಿದಂಥವರು. ನನ್ನನ್ನು ಮಾತಾಡಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದ ಸರ್. ಅದು ಸಪ್ರೇಟ್ ರೋಲ್ ಮಾಡಿ ಅಲ್ಲ.